ಫಸ್ಟ್ ನೋಡಿದ್ದು ಇಲ್ಲಿ ಸರ್, ನಾನು ಇಲ್ಲಿ ಬಂದಿದ್ದರು ಅವರ ಮಗ ಇನ್ನೊಂದು ಸರ್, ಆಮೇಲೆ ಅವರೊಂದು ನಾಯಿ ಇಟ್ಕೊಂಡು ಅವ್ರು ಕಾರಲ್ಲಿ ಬಂದು ಇಲ್ಲಿ ಇಳಿದು ಅವ್ರು ಹೇಳಿದ್ರು, ನಾನು ನನ್ನ ಫ್ರೆಂಡ್ ಒಬ್ಬರು ಇದ್ದರು ಇಲ್ಲಿ, ನಾನು ಇಲ್ಲೇ ಸ್ಕೂಲಲ್ಲಿ ಕಲ್ತದ್ದು, ಅವರಿಗೆ ಎಲ್ಲಿದ್ದಾರೆ ಅಂತ ನೋಡ್ಲಿಕ್ಕೆ ಅಂತ ಬಂದದ್ದು. ಯಾರು ಹೆಸರು ಹೇಳಿದರು ಅಂಜಲಿನ್ ಅಂತ. ಆಗ ನನಗೆ ಗೊತ್ತಿರಲಿಲ್ಲ ಇವರು ಯಾರಂತ. ಅಂಜಲಿನ್ ಅಂತ ಬರ್ತಾಯಿದ್ರು, ಆದರೆ ಗೊತ್ತಿರಲಿಲ್ಲ ನಮಗೆ ಯಾರಂತ. ಹಾಗೆ ನಮಗೆ ಗೊತ್ತಿಲ್ಲ. ಅವರು ಇಲ್ಲಿಂದ ನಮಗೆ ಪರಿಚಯ ಅವರು ಹೇಳಲಿಲ್ಲ, ನಮಗೆ ಗುರ್ತು ಸಿಕ್ಕಲಿಲ್ಲ ಅವ್ರದ್ದು. ಫಸ್ಟಿಗೆ ಸಿಕ್ಕಲಿಲ್ಲ ನಮಗೆ ಗುರ್ತು. ಆಮೇಲೆ ಅದು ಹೋದ ಮೇಲೆ ಅವರು ಸಣ್ಣ ಇರುವಾಗ ನೋಡಿದವರು ಹೇಳಿದರು, ಅವರು ಲೀನಾ ಅಂತ ಇಲ್ಲಿ ಇದ್ದರು, ಅವರೇ ಈಗ ಪಿಕ್ಚರ್ ಹೇಳಿದ್ರೆ ಲೀಲಾವತಿ ಅಂತ ಅವರ ಹೆಸರು ಆಗಿದೆ ಈಗ ಇದೆ ಆ್ಯಕ್ಟಿಂಗಿಗೆ ಹೋದ ಮೇಲೆ ಅಂತ ಹೇಳಿದ್ರು. ಆಮೇಲೆ ನಮಗೆ ಗೊತ್ತಾಯಿತು, ತುಂಬ ಇದಾಯಿತು, ಮಿಸ್ ಆಯಿತು. ಏನಂದರೆ ನಮಗೆ ಸರಿಯಾಗಿ ಅವರ ಹತ್ರ ತುಂಬ ಪರಿಚಯ ಅಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ, ಯಾರಂತ ಹೇಳಲಿಕ್ಕೆ ಆಗಲಿಲ್ಲ, ನಮ್ಮ ಪರಿಚಯ ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ, ಅವರ ಪರಿಚಯ ನಮಗೆ ಹೇಳಲಿಲ್ಲ ಅವರು. ಹಾಗೆ ನಮಗೆ ತುಂಬ ಅದೊಂದು ಎಷ್ಟು ಓದ್ತಿದ್ರಿ ಇಲ್ಲಿ? ಒಂದು ಅಲ್ಲಿ ಕೆಳಗೆ ಇದ್ದೆ ಆವಾಗ, ನಾನು ಅಂಗಡಿ ಇತ್ತು, ಒಂದು 25 ವರ್ಷ ಒಳಗೆ ಆಗ ಸಿಕ್ಕಿದ್ರು. ಆಮೇಲೆ ಇನ್ನೊಂದು ಸಲ ಬಂದ್ರಂತೆ, ಆಗ ನನಗೆ ಸಿಕ್ಕಲಿಲ್ಲ ಅವರು. ಇನ್ನೊಂದು ಸಲ ಹೊರಗೆ ಸಿಕ್ಕಿದ್ರೆ ನನಗೆ ಸರಿಗೆ ಹೇಳ್ತಾ ಇದ್ದೆ ನಾನು ಅವರ ಪರಿಚಯ ಎಲ್ಲ. ಅವರದ್ದು ಜಾಗ ಎಲ್ಲ ಇತ್ತು ಅಂತ? ಜಾಗ ಅಲ್ಲಿ ಇತ್ತು. ಆ ಜಾಗ ಅವರ ಅಕ್ಕ ಮಾರಿದ್ದು ಹೊರಟು. ಅವರ ಅಕ್ಕ ಬರ್ತಾಯಿದ್ರು, ಆ ಜಾಗವನ್ನು ಅವರ ಅಕ್ಕ ಸೇಲ್ ಮಾಡಿದ್ದು ಇಲ್ಲಿ. ಅವ್ರು ಕೇಳಿದರು ಇಲ್ಲಿ ಜಾಗ ಇತ್ತು, ಇಲ್ಲಿ ಮನೆ ಅಂತ. ಅವ್ರು ತಂದು ಹೇಳಲಿಲ್ಲ ನಮ್ಮ ಹತ್ರ ಸರ್. ಅವ್ರು ಹೇಳಿದ್ದು ನನ್ನ ಫ್ರೆಂಡ್ ಇದ್ರು ಅಂತ ಹೇಳಿದ್ದು. ಒಟ್ಟಿಗೆ ನಾವು ಜೊತೆಯಲ್ಲಿ ಸ್ಕೂಲ್ಗೆ ಹೋಗುವಾಗ ನಾವು ಫ್ರೆಂಡ್ ಇದ್ರು ಅಂತ ಹೇಳಿದ್ದು. ಅದ್ಯಾರು ಇವರು ಹೇಳಿದ್ದು? ಅವರೇ ಮೇಡಮ್, ಲೀಲಾವತಿ ಮೇಡಮ್ ಹೇಳಿದ್ದು ನಮಗೆ ಜಾಗ ಇತ್ತಂತ ಅವ್ರು ಹೇಳಿದ್ದು. ಅವ್ರು ಶಾಲೆಗೆಲ್ಲ ಇಲ್ಲೇ ಓದಿದ್ದು? ಹಾಂ, ಶಾಲೆ ಇಲ್ಲಿ ಇತ್ತು ಹತ್ತಿರ, ಇಲ್ಲಿ ಕೆಳಗೆ ಮನೆ ಉಂಟಲ್ಲ ಬಸ್ ಇಲ್ಲ, ಅಲ್ಲೇ ಇತ್ತು ಶಾಲೆ. ಹುಲ್ಲಿನ ಶಾಲೆ. ನಾನು ಸಣ್ಣದಿದ್ದದು ಅವ್ರ ಶಾಲೆ ಹೋಗುವಾಗ. ನನ್ನ ಅಕ್ಕ ಹೋಗ್ತಾ ಇದ್ಲು ಆಗ, ನಾನು ಸಣ್ಣವಳು. ಅಕ್ಕ ಹೋಗುವಾಗ ಅಕ್ಕನಿಂದ ಮೇಲ್ ಕ್ಲಾಸ್ ಇದ್ರಂತೆ ಅವಳು ಮೇಡಮ್. ನೀವು ಅವ್ರ ಸಿನಿಮಾ ಎಲ್ಲ ನೋಡಿದ್ದೀರಾ? ನೋಡಿ, ತುಂಬ ಖುಷಿ ಆಗ್ತದೆ. ನಮ್ಮ ಊರಿನಂದು, ನಮ್ಮ ಈ ಮೊರದಲ್ಲಿ ಹುಟ್ಟಿ, ನಮ್ಮ ಗ್ರಾಮದಲ್ಲಿ ಇಷ್ಟು ಹೆಸರು ಮಾಡಿದ್ರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು ನಮಗೆ ನೋಡುವಾಗ. ಈಗಲೂ ಕೂಡ ಆದರೆ ಈಗ ಸ್ವಲ್ಪ ಬೇಜಾರಾಗ್ತದೆ ತುಂಬ. ಆದರೆ ನಾವು ಬೇಡಿಕೊಳ್ಳುವುದು ಅವರ ಆತ್ಮಕ್ಕೆ ಶಿರಶಾಂತಿ ಸಿಕ್ಕಲಿ, ದೇವರು ಕೊಡಲಿ ಅಂತ ಬೇಡುವುದು ನಾವು ದೇವರ ಹತ್ರ. ಲೀಲಾವತಿ ಅಮ್ಮನವ್ರು ನೋಡಿದ್ದೀರಾ? ನೋಡಿದ್ದೇನೆ ಸರ್. ಯಾವಾಗ? ಅವತ್ತೊಂದು ಸಲ ಒಂದು 10-15 ವರ್ಷಕ್ಕೆ ಮೊದಲು ಒಂದು ಸಲ ಬಂದಿದ್ದಾರೆ ಇಲ್ಲಿಗೆ. ಎಲ್ಲಿ ಬಂದಿದ್ರು? ಇಲ್ಲಿ ಮುರದಲ್ಲಿ ಬಂದು ಹೋಗಿದ್ದು. 3 ಜನ ಇದ್ದರು, 2 ಗಂಡಸು ಅವರೊಬ್ಬರು. ನಾನು ಪಿಕ್ಚರಲ್ಲಿ ನೋಡಿದ್ದೇನಲ್ವಾ, ಹಾಗೆ. ಅವರ ಸಿನಿಮಾ ಎಲ್ಲ ನೋಡಿದ್ದೀರಾ? ನೋಡಿದ್ದೇನೆ, ರಾಜ್ಕುಮಾರ್ನವರೊಟ್ಟಿಗೆ ನೋಡಿದ್ದೇನೆ. ಇಲ್ಲ, ಅವತ್ತು ಹೇಳ್ತಿದ್ರು. ಮತ್ತು ನನ್ನ ಗಂಡನಿಗೆ ಅವ್ರದ್ದೆಲ್ಲ ಪರಿಚಯ ಉಂಟು. ಪರಿಚಯ ಅಂದರೆ ಹೀಗೆ ಮಾತಾಡಿ ಅಲ್ಲ, ಮೊದಲು ಇದ್ದದ್ದು ಎಲ್ಲ ಪರಿಚಯ ಉಂಟು. ನಿಮ್ಮ ಗಂಡ ಅಂತ ಹೇಳ್ತಿದ್ರು ನಿಮ್ಮ ಹತ್ರ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಅವರಿಗೆ. ಪಾಪ ಹೋದ್ರಲ್ವ ಅಂತ ನಿನ್ನೆ ಹೇಳ್ತಾ ಇದ್ರು. ನಿಮ್ಮ ಗಂಡ ಅವ್ರು ನೋಡಿದ್ದಾರೆ ಅವ್ರನ್ನ? ಅವರ ಬಗ್ಗೆ ತುಂಬ ಅವರಿಗೆ ಅಭಿಮಾನ ಉಂಟು, ಪರಿಚಯ ಉಂಟು. ಪರಿಚಯ ಅಂದರೆ ಅವರು ಚಿಕ್ಕ ಇರುವಾಗ ಹೀಗೆ ಇದ್ರು ಅಂತ ಹೇಳ್ತಿದ್ರು. ಅಂದರೆ ಇವರು ವಯಸ್ಸಿನಲ್ಲಿ ಚಿಕ್ಕವರು ಅವರಿಗಿಂತ, ಹಾಗೆ. ನೀವು ಫಸ್ಟ್ ಲೀಲಾವತಿ ಅಮ್ಮನವ್ರು ನೋಡಿದಾಗ ನಿಮ್ಗೆ ಹೇಗೆ ಆಯಿತು? ಖುಷಿ ಆಯಿತು. ಪಿಕ್ಚರ್ನವ್ರು ಇಲ್ಲಿಗೆ ಸಹ ಬಂದ್ರಲ್ಲ ಅಂತ. ಅದು ನಿಮ್ಮ ಊರಿನವರು ಅಂತ ಮತ್ತೆ ಗೊತ್ತಾದದ್ದು.